ಸಾಕು ನಾಯಿಯನ್ನ ಗುಂಡಿಟ್ಟು ಕೊಂದ ಆರೋಪದ ಮೇಲೆ ವ್ಯಕ್ತಿಯೋರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ. ಈತ ಕ್ಷುಲ್ಲಕ ಕಾರಣಕ್ಕಾಗಿ ಅಂದರೆ ಅಮಾನವೀಯವಾದಂಥ ಘಟನೆಯನ್ನ ಮಾಡಿದ್ದಾನೆ. ಸಾಕು ನಾಯಿಯನ್ನು ಗುಂಡಿಟ್ಟು ಕೊಂದ ಆರೋಪದ ಮೇಲೆ ವ್ಯಕ್ತಿಯೊಬ್ಬನನ್ನು ಪೊಲೀಸರು ಬಂಧಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ನಿಡಂಬಳ್ಳಿ ನಿವಾಸಿಯಾದ ಬ್ರಾನ್ ಡಿಸೋಜಾ ಬಂಧಿತ ಆರೋಪಿ. ಕೆಮ್ಮಣ್ಣು ಮೂಡುತೋನ್ಸೆ ನಿವಾಸಿ ಗುಂಡಪ್ಪ ಪೂಜಾರಿ ಅವರು ಬೆಳಗ್ಗೆ ಕೆಮ್ಮಣ್ಣುವಿನ ಹಾಲು ಡೈರಿಯಿಂದ ವಾಪಸ್ ಮನೆಗೆ ನಡೆದುಕೊಂಡು ಹೋಗುವಾಗ ಮನೆಯ ಸಾಕು ನಾಯಿ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಕೆಮ್ಮಣ್ಣು ನಿಡಂಬಳ್ಳಿ ಕಲ್ಯಾಣಪುರ ಸಾರ್ವಜನಿಕ ರಸ್ತೆಯಲ್ಲಿ ಬರುವಾಗ ಬ್ರಾನ್ ಡಿಸೋಜಾ ತನ್ನ ಮನೆಯ ಎದುರು ರಸ್ತೆ ಬದಿಯಲ್ಲಿ ನಿಂತುಕೊಂಡು ಕೈಯಲ್ಲಿದ್ದ ಏರ್ ಗನ್ನಿಂದ ಗುಂಡಪ್ಪ ಪೂಜಾರಿ ಅವರ ಸಾಕು ನಾಯಿಗೆ ಶೂಟ್ ಮಾಡಿದ್ದಾನೆ. ನಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಈ ಬಗ್ಗೆ ಗುಂಡಪ್ಪ ಪೂಜಾರಿ ಅವರು ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಏನೇನು ಹುಚ್ಚಾಟಗಳಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದ್ರೆ ಈತನಲ್ಲಿರೋ ಏರ್ ಗನ್ನಿಂದ ನಾಯಿಗೆ ಹೊಡೆದಿದ್ದಾಕೆ ಅದು ಅವನ ಮನೆ ನಾಯಿನಲ್ಲ, ಇನ್ನೊಬ್ಬರ ಮನೆ ನಾಯಿನೋ. ಒಟ್ಟಾರೆಯಾಗಿ ನಾಯಿಗೆ ಹೊಡೆಯುವಂಥ ದುರ್ದೇನಿತ್ತು ಅನ್ನೋದೇ ಈಗ ಪ್ರಶ್ನೆ ಆಗ್ತಾಯಿದೆ. ಅಂತೂ ಇಂತೂ ಆತ ಪೊಲೀಸರ ಅತಿಥಿಯಾಗಿದ್ದಾನೆ, ವಿಚಾರಣೆ ನಡೀತಾ ಇದೆ. ಅಂತೂ ಇಂದು ಪ್ರಾಣಿ ಹಿಂಸೆ ಮಾಡಿದ್ದಾನೆ. ಅದು ಬಹಳ ಅಮಾನವೀಯ ಘಟನೆ ಅಂತ ಸಾರ್ವಜನಿಕರು ಆಡಿಕೊಳ್ತಾ ಇದ್ದಾರೆ. ನಾನು ಬಬಿತಾ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಇದು ಟ್ರಸ್ಟಿ as well as animals rights litigator. I fight for these animals. ನಾವು ಹಿಂದೆ ತುಂಬಾ ಕೇಸಸ್ ಅನ್ನು ನಾವು ಹ್ಯಾಂಡಲ್ ಮಾಡಿದ್ದೇವೆ. ಬಟ್ ನಿನ್ನೆ ಕೆಮ್ಮಣ್ಣಲ್ಲಿ ಆಗೋದ ಕೇಸ್ ಇಸ್ ಬಿನ್ ಅಬ್ಸಲ್ಯೂಟ್ಲಿ ಬಾರ್ಬರಿಕ್ ಅಂಡ್ ಬ್ರೂಟಲ್. ಬ್ರಾನ್ ಡಿಸೋಜಾ ಅಂತ ಒಬ್ರು ಇಂಜಿನಿಯರ್ ಒಂದು ಬೀದಿ ನಾಯನ್ನು ಹಗಲಿನಲ್ಲಿ 11 ಗಂಟೆಗೆ ತನ್ನ ಏರ್ ಗನ್ ತೆಕೊಂಡು ಶೂಟ್ ಮಾಡಿ ಕೊಂದಿದ್ದಾರೆ. This is an offence under Section 11 of Prevention of Cruelty to Animals as well as 428, 429 of Indian Penal Code. So ಗುಂಡಪ್ಪ ಪೂಜಾರಿ ಅವರು ಸಾಕುವವರು ಹಾಗೂ ಸದಾನಂದ್ BS ಅವರು ಪೊಲೀಸ್ ಮಲ್ಪೆ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ನಿನ್ನೆ ರಾತ್ರಿ ಬ್ರಾಯನ್ ಡಿಸೋಜಾವನ್ನು ಅರೆಸ್ಟ್ ಮಾಡಿ ವೆಪನ್ ಅನ್ನು ಸೀಸ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಒಂದು ಮೆಟಲ್ ಬುಲೆಟ್ ಸಿಕ್ಕಿದೆ. ಸೊ ಅದು ಏರ್ ಗನ್ ಇಂದ ಹೇಗೆ ಬಂದಿದ್ದಂತ ಅದರ್ ಸ್ಟಿಲ್ ಅ ಮಿಸ್ಟ್ರಿ.